ಇತ್ತೀಚಿನ ಕೆಲ ವರ್ಷದಿಂದ ಕರಾವಳಿಯ ಮೀನುಗಾರರು ಸರಿಯಾಗಿ ಮೀನುಗಳು ಸಿಗದೆ ಸಮುದ್ರಕ್ಕೆ ಹೋದವರು ಖಾಲಿ ಕೈಲಿ ವಾಪಸ್ಸಾಗುತ್ತಿದ್ದಾರೆ. ಇದಕ್ಕೆ ರಾತ್ರಿಯಲ್ಲಿ ಲೈಟ್ ಹಾಕಿ ನಡೆಯುವ ಮೀನುಗಾರಿಕೆ ಕಾರಣ ಅಂತ ಆರೋಪ ಮಾಡ್ತಲೇ ಬಂದಿದ್ದಾರೆ. ಆದರೆ ಸರ್ಕಾರ ಇದಕ್ಕೆ ಯಾವುದು ದಾಖಲೆ ಇಲ್ಲ ಅಂತಾನೆ ಹೇಳಿಕೊಂಡು ಬಂದಿದೆ. ಆದರೆ ಅಂತಹ ಲೈಟ್ ಹಾಕಿ ಮೀನುಗಾರಿಕೆ ಮಾಡುವ ಬಂಡವಾಳಶಾಹಿಗಳ ಮುಖವಾಡ ಬಯಲು ಮಾಡಲಾಗಿದೆ. ಉಡುಪಿ ಬೈಂದೂರು ಕಡಲ ಕಿನಾರೆಯಿಂದ ಸಮುದ್ರಕ್ಕೆ ತೆರಳಿದ ತಂಡವೊಂದು ಸಮುದ್ರದಲ್ಲಿ ಲೈಟ್ ಹಾಕಿ ಅಕ್ರಮವಾಗಿ ಮೀನು ಹಿಡಿಯುತ್ತಿರುವುದನ್ನು ಪತ್ತೆ ಹಚ್ಚಿದೆ. ರಾತ್ರಿ ಆಗುತ್ತಿದ್ದಂತೆ ಸುಮಾರು 10-20 ಕಿಲೋಮೀಟರ್ ದೂರಕ್ಕೆ ಕಾಣುವಂತಹ ಕಣ್ಣು ಕೋರೈಸುವ ಲೈಟ್ ಹಾಕಿ ಈ ಮೀನುಗಾರಿಕೆ ನಡೆಸಲಾಗುತ್ತಿದೆ. ಒಂದೊಂದು ಲೈಟ್ಗಳು ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಲೈಟ್ಗಳಾಗಿದ್ದು, ಇಂತಹ ಸುಮಾರು 20 ಲೈಟ್ಗಳನ್ನು ಅಳವಡಿಸಿಕೊಂಡು ಅಕ್ರಮವಾಗಿ ಮೀನುಗಾರಿಕೆ ನಡೆಸಲಾಗುತ್ತಿದೆ. ರಾತ್ರಿ ಬೆಳಗಾಗುವಷ್ಟರಲ್ಲಿ ಇಂತಹ ನೂರಾರು ಬೋಟುಗಳು ಮೀನು ಹಿಡಿದು ಹೋಗುತ್ತಿರುವ ಕಾರಣ ಕರಾವಳಿಯ ಮೀನುಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಗೋವಾ, ಮುಂಬೈ, ಗುಜರಾತ್ ಹೀಗೆ ಹೊರ ರಾಜ್ಯದ ದೊಡ್ಡ ದೊಡ್ಡ ಬಂಡವಾಳಶಾಹಿಗಳು ಈ ಅಕ್ರಮದಲ್ಲಿ ತೊಡಗಿದ್ದು, ಇದಕ್ಕೆ ಕೆಲ ಸ್ಥಳೀಯ ನಾಯಕರ ಕುಮ್ಮಕ್ಕು ಕೂಡ ಇದೆ ಎನ್ನಲಾಗಿದೆ. ಈ ಬಗ್ಗೆ ಇದೇ ಭಾಗದವರಾದ ಮೀನುಗಾರಿಕಾ ಸಚಿವರು ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಬಡ ಮೀನುಗಾರರು ಆಗ್ರಹಿಸಿದ್ದಾರೆ. Quem andou aí?